ತುಂಬ ಹಸಿವಾದರೆ ಒಂದೆರಡು ದೇವರಿಗೆ ಅರ್ಪಣೆ ಮಾಡಿದಂತಹ ಬಾಳೆಹಣ್ಣು ಅಥವಾ ಒಂದು ಲೋಟ ನೀರು ಅಥವಾ ಫ್ರೂಟ್ ಜ್ಯೂಸ್. ನಿಜವಾಗಿ ಶಾಸ್ತ್ರ ಏನು ಹೇಳ್ತದೆ? ಏಕಾದಶಿಗೆ ಏನು ತೆಗೆದುಕೊಳ್ಳಿಕ್ಕಿಲ್ಲ, ಒಂದು ಮಾತ್ರ ತೆಗೆದುಕೊಳ್ಬೋದು. ಯಾವುದು? ಗಾಳಿ. ಗಾಳಿ ಬೇಕಾದಷ್ಟು ತಗೊಳ್ಬೋದು, ಆದರೆ ಬೇರೆ ಏನು ತೆಗೆದುಕೊಳ್ಳಿಕ್ಕಿಲ್ಲ. ಫುಲ್ಲು ಉಪವಾಸ ಇರಬೇಕು ಅಂತ ಶಾಸ್ತ್ರ ಹೇಳುತ್ತದೆ. 2 ಏಕಾದಶಿ ಯಾರು ಶ್ರದ್ಧೆಯಿಂದ ಪಾಲನೆ ಮಾಡುತ್ತಾರೋ, ದೊಡ್ಡ ತಪಸ್ಸು ನೋಡಿ. ಏಕಾದಶಿ ಏನು ಖರ್ಚು ಇಲ್ಲದೆ ಹೈಯೆಸ್ಟ್ ಫಲ ಪಡಿಬೇಕಾದ್ರೆ ಏಕಾದಶಿ ವ್ರತ ಮಾಡಬೇಕು. ಯಾವ ಖರ್ಚು ಇಲ್ಲ, ಯಾವ ಪುರೋಹಿತರ ಖರ್ಚು ಇಲ್ಲ, ಯಾವ ಖರ್ಚು ಇಲ್ಲದೆ, 1 ರೂಪಾಯಿ ಖರ್ಚಿಲ್ಲದೆ ಶ್ರೇಷ್ಠ ಫಲ ಪಡಿಬೇಕು ನಿಮಗೆ, ಏಕಾದಶಿ ವ್ರತ ಮಾಡಿ. ಅದರಿಂದ ಇಲ್ಲಿ ಹೇಳ್ತಾರೆ, ಗೀತೆಯನ್ನು ಆಧರಿಸಿ. ಯಾಕೆ? ಪರಮದೇವೋತ್ತಮ ಪುರುಷನ ಮುಖಾರವಿಂದಗಳಿಂದ ಬಂದಿರುವಂತಹ ಇದು ಶಾಸ್ತ್ರ. ಮತ್ತೆ ಹೇಳ್ತಾರೆ, ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿನಿಸೃತಂ ಗೀತಾ ಗಂಧೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮನ್ನ ವಿದ್ಯತೆ. ಯಾರು ಗೀತಾ ಗಂಗಾ ಉದಕವನ್ನ, ಗೀತಾ ಎಂಬ ಈ ಉದಕವನ್ನ, ಗೀತೆ ಎಂಬ ಈ ಉದಕವನ್ನ ಯಾರು ಕುಡಿತಾರೋ ಅವರು ಪುನರ್ಜನ್ಮನ ವಿದ್ಯತೆ. ಅವರು ಮತ್ತೆ ಈ ಸಂಸಾರಕ್ಕೆ ಬರುವುದಿಲ್ಲ ಅಂತ. ಮತ್ತೆ ಪುನರಪಿ ಜನನಂ, ಮತ್ತೇನು? ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಮತ್ತೆ ಈ ಸಂಸಾರಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಗೀತಾ ಅಮೃತವನ್ನು ನೀವು ಕುಡಿದಿದ್ದೀರಿ. ಯಾರು ಗೀತಾ ಅಮೃತವನ್ನು ಕುಡಿತಾರೋ ಅದರಿಂದ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭುಜಿ ಬಂದಿದ್ದಾರೆ ನಿಲ್ಲಿಸಿ ಅಂತ ಹೇಳಲಿಕ್ಕೆ ಅಂತ ಹೇಳ್ತಾರೆ. ಹೇಳಿ, ಆರತಿ ಮಾಡಿ. ಇನ್ನು 2 ಶ್ಲೋಕ ಇದೆ, ಹೇಳಿ ನಿಲ್ಲಿಸುವ. ನಾನು ಹೇಳಿಲ್ವಾ, ಸ್ವಲ್ಪ ಎಲ್ಲರೊಟ್ಟಿಗೆ ಟೈಮ್ ಆಗ್ತದೆ ಪ್ರವಚನ ಮಾಡಲಿಕ್ಕೆ. ಎಲ್ಲದಕ್ಕೂ ಟೈಮ್ ಉಂಟು, ಆದರೆ ಪ್ರವಚನಕ್ಕೆ ಮಾತ್ರ ಟೈಮ್ ಇಲ್ಲ ಅಲ್ವಾ? ಎಲ್ಲ ಸತ್ಸಂಗದಲ್ಲಿ ನೋಡಿ, ಸ್ಟಾರ್ಟ್ ಮಾಡುವಾಗ ಯಾರು ಇರುವುದಿಲ್ಲ, ಸ್ಟಾರ್ಟ್ ಮಾಡಿ ಆದಮೇಲೆ ಊಟದ ಸಮಯಕ್ಕೆ ಫುಲ್ ಅಟೆಂಡೆನ್ಸ್ ಇರ್ತದೆ. ಸರಿಯಾ? ಅಲ್ಲ, ದೇವರ ಪ್ರಸಾದ ಸ್ವೀಕಾರ ಮಾಡಲೇಬೇಕು ಖಂಡಿತ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಸಾದ ಸ್ವೀಕಾರ ಮಾಡಿ. ಆದರೆ ಜ್ಞಾನವೂ ಒಂದು ಮನಸ್ಸಿಗೆ, ಹೃದಯಕ್ಕೆ ಒಂದು ಆಹಾರ. ಯಾವುದು? ಜ್ಞಾನ. ಅದು ನಿಜವಾಗಿ ನಡಿಬೇಕು. ಇಲ್ಲಿ ಮುಂದೆ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ನೋಡಿ, ಈ 8 ಶ್ಲೋಕಗಳನ್ನು 7 ಶ್ಲೋಕಗಳನ್ನು ಪ್ರಭುಪಾದರು ಭಗವದ್ಗೀತೆಯಲ್ಲಿ ಇಂಟ್ರೊಡಕ್ಷನಲ್ಲಿ ಬರೆದಿದ್ದಾರೆ. ಎಷ್ಟು ಇಂಪಾರ್ಟೆಂಟ್ ನೋಡಿ ಇದು. ಯಾರು ಈ ಸರ್ವ ಉಪನಿಷದೋ ಗಾವೋ ದೊಗ್ಧಾ ಗೋಪಾಲನಂದನಃ, ಎಲ್ಲ ಉಪನಿಷತ್ತುಗಳನ್ನು ಒಂದು ಕರುವಿಗೆ ಅಥವಾ ದನಕ್ಕೆ ಹೋಲಿಸಿದ್ದಾರೆ. ಆ ದನವನ್ನು ಕರೆಯುವ ಗೊಲ್ಲ ಯಾರು? ದೊಗ್ಧಾ ಗೋಪಾಲನಂದನಃ. ದೊಗ್ಧಿ ಅಂದರೆ ಹಾಲು ಕರೆಯುವವನು ಯಾರು? ಗೋಪಾಲನಂದನಃ. ಕೃಷ್ಣನೇ ಆ ಹಾಲನ್ನು ಕರೆಯುವವನು. ವತ್ಸ ಯಾವುದು? ಕರು ಯಾವುದು? ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ಪಾರ್ಥೋ ವತ್ಸಃ, ಅರ್ಜುನನೇ ವತ್ಸನಾಗಿ ಈ ಗೀತಾಮೃತವನ್ನ ಅರ್ಜುನನ ಮುಖೇನ ನಮಗೆಲ್ಲರಿಗೂ ಭಗವದ್ಗೀತಾ ಸಿಗ್ತಾ ಉಂಟು. ಕೃಷ್ಣ ಹೇಳಿದ್ದು ಅರ್ಜುನನಿಗೆ, ಆದರೆ ಅರ್ಜುನನ ಮುಖೇನ ನಮಗೆಲ್ಲರಿಗೂ ಭಗವದ್ಗೀತಾ ಸಿಗ್ತಾ ಉಂಟು. ಮತ್ತೆ ಹೇಳ್ತಾರೆ, ಅಂತಿಮ ಶ್ಲೋಕ, ಇದನ್ನು ಹೇಳಿ ವಿರಾಮ ಕೊಡ್ತೇನೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಈ ಅಂತಿಮ ಚರಣದಲ್ಲಿ ತುಂಬ ಸುಂದರವಾಗಿ ಹೇಳ್ತಾರೆ, ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ. ಒಂದೇ ಒಂದು ಶಾಸ್ತ್ರ ಇರಲಿ, ಅದ್ಯಾವುದು? ದೇವಕೀ ಪುತ್ರ ಗೀತ. ದೇವಕಿಯ ಪುತ್ರನಾದಂತಹ ಆ ಕೃಷ್ಣನ ದಿವ್ಯ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತ. ಮತ್ತೆ ಏಕೋ ದೇವೋ ದೇವಕೀ ಪುತ್ರ ಏವ. ನಮ್ಮ ಜೀವನದಲ್ಲಿ ಒಬ್ಬನಿಗೆ ನಾವು ಶರಣಾಗತರಾಗುವ. ಅದನ್ನು ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಬೇಡಿದರೆ ಎನ್ನೊಡೆಯನ ಬೇಡುವೇನು, ಪಾಡಿದರೆ ಎನ್ನೊಡೆಯನ ಪಾಡುವೆ. ಕೃಷ್ಣನನ್ನೇ ನಾವು ಶರಣಾಗತರಾಗಬೇಕಂತ. ಎಲ್ಲೆಲ್ಲಿ ಹೋಗಿ ಅಂಗೈ ಮುಂದೆ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಕೃಷ್ಣನನ್ನು ಬೇಡಿದರೆ ಎಲ್ಲವನ್ನೂ ಕೊಡಲು ಸಮರ್ಥನಾಗಿರುವವನು ಅವನೇ ಕೃಷ್ಣ.
ನಮ್ಮೆಲ್ಲ ಇಚ್ಛೆಗಳನ್ನು, ನಮ್ಮ ಎಲ್ಲ ಕಷ್ಟಗಳನ್ನು, ಅಂತಿಮವಾಗಿ ನಮ್ಮನ್ನು ಸಂಸಾರದಿಂದ ಪಾರು ಮಾಡುವವನು ಅವನೊಬ್ಬನೇ. ಆದ್ರಿಂದ ಇಲ್ಲಿ ಹೇಳ್ತಾರೆ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಒಂದೇ ಮಂತ್ರ, ತಸ್ಯ ನಾಮ, ಅವನ ದಿವ್ಯ ನಾಮಗಳೇ ನಮಗೆ ಒಂದೇ ಒಂದು ಆಧಾರ. ಅದನ್ನು ಕಲಿಯುಗದ ಯುಗಧರ್ಮ ಯಾವುದು? ಎಲ್ಲರೂ ಜೋರಾಗಿ ಹೇಳಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪ ಮಾಡುವ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಒಂದೇ ಒಂದು ಕರ್ಮ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಒಂದು ಸೇವೆ, ಒಂದೇ ಒಂದು ಕರ್ಮ ನಮ್ಮ ಜೀವನದಲ್ಲಿ ಮಾಡುವಂಥದ್ದು. ಅದ್ಯಾವುದು? ಪ್ರತಿಯೊಂದು ಕೆಲಸವನ್ನು ಕೃಷ್ಣನಿಗೆ ಅರ್ಪಣೆಯನ್ನಾಗಿ ಮಾಡುವ. ನೀವು ಹೌಸ್ ವೈಫ್ ಆಗಿರಿ, ಸ್ಟೂಡೆಂಟ್ ಆಗಿರಿ, ಪ್ರೊಫೆಷ್ನಲ್ ಆಗಿರಿ, ಸರ್ವಿಸಲ್ಲಿರಿ, ಬಿಸ್ನೆಸ್ ಮ್ಯಾನ್ ಆಗಿರಿ, ಯಾವುದೇ ಸ್ಥಾನದಲ್ಲಿದ್ದುಕೊಂಡು ನಾನು ಪ್ರತಿಯೊಂದು ಮಾಡುವಂತಹ ಕೆಲಸ ಇದು ಕೃಷ್ಣ ಕೊಟ್ಟಂಥದ್ದು, ಕೃಷ್ಣನ ಕೃಪೆಯಿಂದ ನನಗೆ ಸಿಕ್ಕಿದೆ. ಮಡದಿ, ಮಕ್ಕಳು, ಮನೆ, ವಾಹನಗಳು ಇದೆಲ್ಲ ಕೃಷ್ಣನ ಕೃಪೆಯಿಂದ ನನಗೆ ದೊರಕಿರುವಂಥದ್ದು. ಇದನ್ನು ಅವನ ಸೇವೆಯಲ್ಲಿ ನಾನು ಉಪಯೋಗಿಸ್ತೇನೆ. ದಾಸರು ಹೇಳಿದ ಒಂದು ಪದ್ಯವನ್ನು ಹೇಳಿ ವಿರಾಮ ಕೊಡ್ತೇನೆ. ಕೆರೆಯ ನೀರನು, ಮುಂದೇನು? ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಮತ್ತೇನು? ಹರಿಯ ಕರುಣೋದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಹರಿಯ ಕರುಣೋದೊಳಾದ ಭಾಗ್ಯವ. ನಮ್ಮ ಹತ್ರ ಇವತ್ತು ಏನು ಉಂಟು? ಒಳ್ಳೆ ವಸ್ತ್ರ ಉಂಟು, ಮನೆ ಉಂಟು, ಮಡದಿ, ಮಕ್ಕಳು, ವಾಹನ, ಇದೆಲ್ಲ ಏನಿದೆ? ಕೃಷ್ಣನ ಹರಿಯ ಕರುಣೋದೊಳಾದ ಭಾಗ್ಯವ. ಈ ಭಾಗ್ಯ ಅಂದ್ರೇನು? ಸಂಪತ್ತು. ನಮ್ಮಲ್ಲಿರುವಂತಹ ಎಲ್ಲ ವಸ್ತುಗಳು ಭಾಗ್ಯ. ಅದು ಯಾರ ಕೃಪೆಯಿಂದ ಸಿಕ್ಕಿದೆ? ಅವನ ಕೃಪೆಯಿಂದ ಸಿಕ್ಕಿದೆ. ಅವನ ಸೇವೆಯಲ್ಲಿ ಉಪಯೋಗಿಸ್ತಾ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಲಾಸ್ಟ್ ಲೈನ್ ಇನ್ನೂ ಸೂಪರ್. ಲಾಸ್ಟ್ ಲೈನ್ ಏನು ಹೇಳ್ತಾರೆ? ಶ್ರೀ ಪುರಂದರ ವಿಠ್ಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ. ಎಷ್ಟು ಒಳ್ಳೆ ಸಾಲುಗಳು ನೋಡಿ. ಇದು ಅರ್ಥ ಮಾಡಲಿಕ್ಕೆ ಯಾವುದೇ ಗ್ರಾಮರ್ ಕ್ಲಾಸಿಗೆ ಹೋಗಬೇಕಾ? ಏನಿಲ್ಲ, ಎಷ್ಟು ಸುಲಭ ಇದೆ ನೋಡಿ. ಅವನ ಚರಣ ಕಮಲಗಳನ್ನು ನಂಬಿ ಬದುಕುವುದೇ. ಕೃಷ್ಣ ನನ್ನನ್ನು ರಕ್ಷಿಸ್ತಾನೆ, ನಾನು ಅವನಿಗೆ ಶರಣಾಗತರಾಗಬೇಕು. ಇದು ನನ್ನ ಧ್ಯೇಯ, ಇದು ನನ್ನ ಗುರಿ. ವಾಸುದೇವ ಪರಾಗತಿ, ನಾರಾಯಣ ಪರಾಗತಿ. ನನ್ನ ಜೀವನದ ಉದ್ದೇಶ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಏಸು ಕಾಯಂಗಳ ಕಳೆದು ಮುಂದೇನು? 84 ಲಕ್ಷ ಜೀವರಾಶಿ. ಮುಂದೇನು? ದಾಟಿ ಬಂದ ಈ ಶರೀರ ಅಲ್ವಾ? ಎಷ್ಟು ದಾಟಿ ಬಂದಿದ್ದೇವೆ, ಈಗ ಬಂದಿದ್ದೇವೆ. ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಓದಲಿಲ್ಲ, ಗಮ್ಮತ್ತು ಮಾಡಿ ಟೈಮ್ ತೆಗೆದದ್ದು. ಹಾಗೆ ನಮ್ಮ ಒಳ್ಳೆ ಮನುಷ್ಯರಾಗಿ ಹುಟ್ಟಿದ್ದೇವೆ. ಹರಿನಾಮ ಸಂಕೀರ್ತನೆಯನ್ನು ಮಾಡುವ, ಗೀತೆ ಭಾಗವತವನ್ನು ಓದುವ, ಇಂತಹ ಸತ್ಸಂಗದಲ್ಲಿ ಭಾಗವಹಿಸುವ, ಗೀತೆಯನ್ನು ಅನುದಿನ ಅಧ್ಯಯನ ಮಾಡುವ. ಇಷ್ಟು ಹೇಳ್ತಾ ಈ ಸಣ್ಣ ಒಂದು ಪ್ರವಚನ ಮಾಲಿಕೆಗೆ ವಿರಾಮವನ್ನು ಕೊಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಕೀರ್ತನೆ, ಆರತಿ ಎಲ್ಲ ನಡೀಲಿಕ್ಕಿದೆ. ಕಾರ್ತಿಕ ಮಾಸದಲ್ಲಿ ಯಾರು ದಾಮೋದರನಿಗೆ ದೀಪದಾನ ಯಾರು ಮಾಡ್ತಾರೋ ನೋಡಿ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಎಣ್ಣೆ ಕೊಡ್ತಾರೆ ಅಲ್ವಾ? ಎಣ್ಣೆ ಕೊಡುವಾಗ ತಲೆ ಮೇಲೆ ತಿರುಗಿಸ್ತಾರೆ ಅಲ್ವಾ? ತಲೆ ಎಲ್ಲ ಅನಿಷ್ಟಗಳು ಹೋಗಬೇಕು, ದೋಷಗಳು ಹೋಗಬೇಕು. ಮತ್ತೆ ಮುಖ ನೋಡ್ತಾರೆ ಅಲ್ವಾ? ಮುಖ ನೋಡ್ತೇವೆ, ಮತ್ತೆ ಎಣ್ಣೆಯನ್ನು ದೇವಸ್ಥಾನಕ್ಕೆ ಅರ್ಪಿಸ್ತೇವೆ. ಆ ಎಣ್ಣೆ ದೇವರ ದೀಪಕ್ಕೆ ಹೋಗ್ತದೆ. ದೇವರ ದೀಪದಲ್ಲಿ ಹೋಗಿ ದೇವರ ದೀಪ ಉರಿತದೆ. ದೇವರ ದೀಪ ಉರಿಯುವಾಗ ಆ ದೀಪದಲ್ಲಿ ಬಂದ ಬೆಳಕು ದೇವರ ಮೇಲೆ ಬೀಳುತ್ತದೆ. ಯಾವಾಗ ಆ ಬೆಳಕು ದೇವರ ಮೇಲೆ ಬೀಳುತ್ತದೋ ನಮ್ಮ ಜೀವನದಲ್ಲಿ ಬೆಳಕಾಗುತ್ತಂತೆ. ಅದಕ್ಕೋಸ್ಕರ ನಾವು ಎಣ್ಣೆ ಕೊಡುವಂಥದ್ದು, ಅದರ ಹಿಂದಿನ ಉದ್ದೇಶ. ಆಗ ನಮ್ಮ ಜೀವನದಲ್ಲಿ ಅಂಧಕಾರ ದೂರ ಹೋಗ್ತದೆ, ಶುಭವಾಗ್ತದೆ, ಮಂಗಳವಾಗುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನ ಮಂಗಳಮಯವಾಗಬೇಕಾದ್ರೆ ಹರಿನಾಮ ಸಂಕೀರ್ತನೆ. ಕಾರ್ತಿಕ ಮಾಸದಲ್ಲಿ ದಾಮೋದರ ದೀಪದಾನ, ದೇವರಿಗೆ ದೀಪ ದಾನ ಮಾಡಬೇಕಂತೆ. ನಾವು ತುಪ್ಪದ ದೀಪವನ್ನು ದಾನ ಮಾಡಬೇಕಂತ ಕಾರ್ತಿಕ ಮಹಿಮೆ ಹೇಳ್ತದೆ. ಅದನ್ನು ನಾವೆಲ್ಲರೂ ಸೇರಿ ಇವಾಗ ಕೀರ್ತನೆ ಮಾಡಲಿಕ್ಕಿದ್ದೇವೆ, ಎಲ್ಲರೂ ದೀಪದಾನ ಮಾಡಲಿಕ್ಕಿದ್ದೇವೆ. ಅದರಿಂದ ಇಷ್ಟು ಹೊತ್ತು ನೀವೆಲ್ಲರೂ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಲಿಕ್ಕೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ. 1 ತಿಂಗಳು ಮೊದಲು, 1 ವರ್ಷ ಮೊದಲು ಪ್ಲ್ಯಾನ್ ಮಾಡಿದ್ದೇವೆ ಇಲ್ಲಿ ಇರ್ತೇವಂತ. ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರ್ತೇವೆ. ನಾನು ಪ್ಲ್ಯಾನ್ ಮಾಡಲಿಲ್ಲ, ನೀವು ಪ್ಲ್ಯಾನ್ ಮಾಡಲಿಲ್ಲ ಅಲ್ವಾ? ಒಂದು ದೈವ ಸಂಕಲ್ಪ. ಅದರ ಹಿಂದೆ ಗುರುರಾಜವರ ಮಹತ್ವದ ಒಂದು ಯೋಗದಾನ ಅಲ್ವಾ?
ನಮ್ಮೆಲ್ಲರನ್ನ ಇಲ್ಲಿ ಅವರು ಸೇರಿಸಿದ್ದಾರೆ. ಕೀರ್ತನೆ ಮಾಡುವವರನ್ನು, ನನ್ನನ್ನು, ನಿಮ್ಮನ್ನು, ಭಕ್ತರನ್ನು ಈ ದಿವ್ಯ ಸನ್ನಿಧಾನದಲ್ಲಿ ಅವರೆಲ್ಲ ಸೇರಿಸಿದ್ದಾರೆ. ಅದರಿಂದ ಎಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಧನ್ಯವಾದಗಳು. ಎಲ್ಲರೂ ಕೈ ಎತ್ತಿ ಅವರಿಗೆ ಒಂದ್ಸಲ ಧನ್ಯವಾದ ಸಮರ್ಪಣೆ ಮಾಡುವ. ಹರೇ ಕೃಷ್ಣ ಮಂತ್ರ ಹೇಳುವ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ दामोदर की जय. कार्तिक मास व्रत की जय. श्री गोकर्णनाथेश्वर स्वामी की जय. हरे कृष्ण. शिल प्रभुपाद की जय. इथे गौरारती आहे बొక్క, ನರಸಿಂಹ ಆರತಿ ಬೊಕ್ಕ ದಾಮೋದರ ಆರತಿ ಹಾಕೊಂಡು ದಾಮೋದರ ಆರತಿ ಆನಾಗ ಪ್ರತಿ ಊರಿನ ಕೈಟ್ಲ ತುಪ್ಪದ ಆರತಿದ ತಿವಿಲೆ ಬರ್ಪುಂಡು. ಆ ತಿವಿಲೆ ಎನ್ಪತ್ತೊಂದು ನಿಖಲ್ ಆರತಿನ ಮಾತೆರ್ಲ ಎಂಕಲ್ ಪಂಡಿ ಲೆಕ್ಕ ಮಲ್ಪೋಡವೆ ದಾಮೋದರ ದೇವರಿಗೆ. ಹರಿಬೋಲ್. ಇತ್ತ ಕೀರ್ತನೆ ಶುರು ಮಲ್ಪೇರು ನಮ್ಮ ಪ್ರಭುಜಿನಕಲ್. ಹರೇ ಕೃಷ್ಣ ಹರಿಬೋಲ್. ನಮ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ ನಮಃ. सरस्वती देवी गौरवाणी प्रचारिणे निर्विशेष शून्यवादी पाश्चात्यादेश तारिणे. नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेश तारिणे. जय जय गौरा चामरे आरती कशोभा. जय जय गौरचारे आरती कशोभा.
Krishna Hare Krishna 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 Hare 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 Ram 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 Hare 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 Krishna Hare Krishna 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 Hare 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 Ram 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 Hare 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 Krishna Hare Krishna 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 Hare 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 Ram Ram Hare 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 Krishna Hare Krishna 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 Hare 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 Ram Ram Hare 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 Krishna Hare Krishna 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 Hare 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 Ram Ram Hare 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 Krishna Hare Krishna 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 Hare 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 Ram Ram Hare Hare Hari Bol Hari Bol Hari Bol Gaura Hari Bol Nitai Gaur Hari Jaya Prabhupada 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 Jaya Prabhupada Jaya Jaya Prabhupada Prabhupada Narasimhaya Namaste Narasimhaya Namaste Narasimhaya Namaste Narasimhaya Dalla Dalla Radayine Dala Dala Dalaine Dalla Dalla Radayine Dala Dala Dalaine Hiranyakashipu Rakshaha Hiranyakashipu Rakshaha Hiranyakashipu Rakshaha Hiranyakashipu Rakshaha Chilakanta Nakalaye Chilakanta Nakalaye Tonu Sima Paratonu Sima Tonu Sima Paratonu Sima Yato Yato Yamite Tonu Sima Yato Yato Yamite Tonu Sima Hina Sima Hridayena Sima Hina Sima Hridayena Sima Narahari Rupa Joy Jagadish Hare Jai Jagadish Hare Jai Jagadish Hare Narahari Rupa Jai Jagadish Hare Jai Jagadish Hare Jai Jagadish Hare Tava Kara Kamalavare Nakama Bhuta Singha Kalita Hiranyakashipu Tanu Bringa Keshavadrita Narahari Rupa Jai Jagadish Hare Jai Jagadish Hare Jai Jagadish Hare Kamalavare Adhuta Singha Kalita
प्रहलाद जय भक्त प्रहलाद जय प्रहलाद 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 जय प्रहलाद जय प्रहलाद 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 जय प्रहलाद जय प्रभुपाद जय प्रभुपाद जय प्रभुपाद जय गुरुदेव ಏರು ಈ ಕಾರ್ತಿಕ ಮಾಸೋಡು ಆ ಭಗವಂತ ದಾಮೋದರಗ ತುಪ್ಪದ ಆರತಿನ ಏರು ಮಲ್ಪೆನೋ ಅಂಚಿತ್ತಿನ ಪಾಪಲು ಮಾತ ಪೋದು ಆ ಈ ಭೌತಿಕ ಜಗತ್ತಿಡು ಪಿರ ಜನ್ಮದೆಪ್ಪುಜೆಗೆ ఆయన ನಿಜವಾಯಿನ ಇಲ್ಲ ఆయన ಭಗವಂತನ ಧಾಮಗ ಪೋಪೆಗೆ ಬಂದುಲೆ ಈ ಒಂದು ಅವಕಾಶ ನಿಕಲು ಬುಡೋಚಿ ಇನಿ ಮಾತ್ರ ಎತ್ತು ನನ್ನ ಬರ್ಪಿನ 15 ತಾರೀಕು ಮುಟ್ಟ ಉಂಡು ನಿಕಲ್ ಮಾತಿರ್ಲ ನಿಕಲ್ನ ಇಲ್ಲಡ್ಲ ಒಂಜಿ ತಿಬಿಲೆಡು ಒಂಜಿ ತುಪ್ಪನ ಪಾಡ್ದ ತುಪ್ಪದ ಆರತಿ ದಾಮೋದರ ಹತ್ತಿನ ನಿಕಲ್ ಇಲ್ಲಡು ಕೃಷ್ಣದೇವಿಯನ್ನ ವಾ ಫೋಟೋ ಇತ್ತನಲ್ಲ ಐಕೊಂಜಿ ಅರ್ಪಣೆ ಮಲ್ಪಡು ಇತ್ತ ಪ್ರಭು ನಕಲ್ ದಾಮೋದರ ಅಷ್ಟಕಂ ಸುರು ಮಲ್ಪೇರು ನಿಕಲ್ ಆರತಿನ ಎಂಚ ಮಲ್ಪಡು ಬಂಡದಾಂಡ ಭಗವಂತನ ಚರಣ ಕಮಲಗು 4 ಸತ್ತಿ ಭಗವಂತನ ಸೊಂಟೋಗು 2 ಸತ್ತಿ ಆರತಿ ಮಲ್ಪಡು ಭಗವಂತನ ಮುಖ ಕಮಲಗು 3 ಸತ್ತಿ ಆರತಿ ಮಂತದು ಭಗವಂತಗ ಸಂಪೂರ್ಣವಾದ 7 ಸತ್ತಿ ಆರತಿ ಮಲ್ಪಡು ನಿಕಲು ಉಂತಿನಲ್ ಪರ್ದೆ ಕೈತಲ್ ಬರಿಯಾರ ಏರಿಗಲಿಜಿ ಅರ್ಥಾಂಡತೆ 4 2 ಮೂಜಿ ಬೊಕ್ಕ ಸಂಪೂರ್ಣವಾದ 7 ಇನಿ ಮಾತ್ರ ಎತ್ತು ನನ್ನ ಎಲ್ಲಂಜಿ 15 ತಾರೀಕು ಮುಟ್ಟ ನಿಕಲ್ ಇಲ್ಲಾಡು ಪ್ರತಿಯೊರೆಲ್ಲ ಮನ್ಪೊಡು ಬಣ್ಣೊಂದು ಯಾನು ವಿನಂತಿ ಮಲ್ತೊಂದುಲ್ಲ ಬಂದುಲ್ಲ ಇಂಚಿತ್ತಿನ ಅವಕಾಶ ನೇರಲ ಕಳೆ ಉಣಚಿ यशोदाभियो लोकलाधवमानं परमस्तमद्यं ततो नृत्यगोप्या यशोदाभियो लोकलाधवमानं परमस्तमद्यं ततो नृत्यगोप्या ऋतं तामोर्नेत्रयुग्ममृतं तं गौरं भोजयुग्मेन सातङ्कनेत्रं ऋतं तामोर्नेत्रयुग्ममृतं तं गौरं भोजयुग्मेन सातङ्कनेत्रं ऋतं तामोर्नेत्रयुग्ममृतं तं गौरं भोजयुग्मेन सातङ्कनेत्रा श्वासकं पात्रीरेखाङ्ककण्ठा सीताग्रैवं दामोदरं भक्तिभद्रम् स्वलीलाभि आनन्दकुण्डे सघोषं निमज्जन्तम् आज्ञापयन्तम् तदीयेषितज्ञेषु भक्तिर्जितत्वं पुनः प्रेमतस्तं सतनुति वन्दे तदीयेषितज्ञेषु भक्तिर्जितत्वं पुनः प्रेमतस्तं सदावृत्ति वन्दे तदीयेषितज्ञेषु भक्तिर्जितत्वं पुनः प्रेमतस्तं सतनुति वन्दे वरं देव मोक्षं न मोक्षावधिं वा न चान्यावृणेऽहं वरिषदपीहा
इदं तेव पूर्णाथा गोपाल बालम सदा मे मनस्य विरतां किं मन्ये इदं तेव पूर्णाथा गोपाल बालम सदा मे मनस्य विरतां किं मन्ये इदं तेव पूर्णाथा गोपाल बालम इदं ते मुखाम्बोजं मध्यन्तनीले कृतं कुन्तलैस्निग्ध रक्तैश्च मनस्या विरास्तामलं लक्ष्यलाभै मोहुश्चुम्बितां बिम्बारक्ताधरं मनस्या विरास्तामलं लक्ष्यलाभै मोहुश्चुम्बितं बिम्बारक्ताधरं मे मनस्या विरास्तामलं लक्ष्यलाभे मोहुश्चुम्बितं नमो देवता मोदरनन्त विष्णो स्वस्तिवृष्ट्याति दिनं बतानो गृहाणेश मामाज्यं दृश्या कृपादृष्टिवृष्ट्याति दिनं बतानो गृहाणेश मामाज्यं वीरात्मजौ बद्ध मूर्तैव यद्वा स्वयमोचितौ भक्ति भाजौ कृतौ च कुवीरात्मजौ बद्ध मूर्तैव यद्वा स्वयमोचितौ भक्ति भाजौ कृतौ च कुवीरात्मजौ बद्ध मूर्तैव यद्वा स्वयमोचितौ भक्ति भाजौ कृतौ च आत्मजौ भक्त मूर्तैव यद्वा त्वयामोचितौ भक्ति भाजौ कृतौ च तथा प्रेम भक्तिं स्वाकामी प्रयच्छ न मोक्षे ग्रहो मेस्ति दामोदरेह तथा प्रेम भक्तिं स्वाकामी प्रयच्छ न मोक्षे ग्रहो मेस्ति दामोदरेह तथा प्रेम भक्तिं स्वाकामी प्रयच्छ न मोक्षे ग्रहो मेस्ति दामोदरेह तथा प्रेम भक्तिं स्वाकामी प्रयच्छ मोक्षे ग्रहो मेस्ति दामोदरेह नमस्ते सुधाम्ने सुरधिपिधाम्ने त्वदीयोदराय विश्वस्य धाम्ने नमस्ते सुधाम्ने सुरधिपिधाम्ने विश्वस्य धाम्ने नमस्ते सुधाम्ने सुरधिपिधाम्ने त्वदीयोदराय विश्वस्य धाम्ने नमस्ते धाम्ने स्फुरदीप्तिधाम्ने त्वदीयोदराय विश्वस्य धाम्ने नमो राधिकायै त्वदीया प्रियायै नमो नन्तलीलाय देवाय तुभ्यं नमो राधिकायै त्वदीया प्रियायै नमो नन्तलीलाय देवाय तुभ्यं नमो राधिकायै त्वदीया प्रियायै नमो नन्तलीलाय देवाय तुभ्यं नमो राधिकाय त्वदीय प्रियाय नमो नन्तलीलाय देवाय तुभ्यं नमो राधिकायै त्वदीया प्रियायै नमो राधिकायै नमो राधिकायै त्वदीया प्रियायै नमो राधिकायै
तू